ಮಧುಗಿರಿ ತಾಲೂಕು ಬಿಸಿ ಊಟದ ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಬೇಡಿಕೆಗಳು ಏನೇನೆಂದರೆ, ಇಡೀ ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಹಿಂದಿನ ಸರ್ಕಾರ ನಮಗೆ ಏನು 1,000 ವೇತನ ಬಿಡುಗಡೆ ಮಾಡಿತ್ತು, ಅದನ್ನು ಕೂಡಲೇ ನಮಗೆ ಬಿಡುಗಡೆ ಮಾಡಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೀವಿ ಸರ್ಕಾರಕ್ಕೆ. ಮತ್ತು 60 ವರ್ಷ 21 ವರ್ಷದಿಂದ ನಾವು ಬಿಸಿ ಊಟದಲ್ಲಿ ಕೆಲಸ ಮಾಡ್ತಾರೆ ಹೆಣ್ಮಕ್ಳನ್ನ 60 ವರ್ಷ ಮುಗೀತು ಅಂತ ಬಿಟ್ಟು ಕೆಲಸದಿಂದ ತೆಗಿತಾವ್ರೆ. ತಗೊಳ್ಳೋವಾಗ ವಯಸ್ಸು ಕೇಳಿರಲಿಲ್ಲ, ತೆಗಿಯೋವಾಗ ವಯಸ್ಸು ಕೇಳ್ತಾ ಇದೆ ಈ ಸರ್ಕಾರ. 60 ವರ್ಷ ಮುಗಿಸ್ಕೊಂಡು ಮನೆಗೆ ಹೋಗೋರಿಗೆ ಒಂದು ಇಡೀ ಗಂಟು ಕೂಡ ಏನು ಕೊಡ್ತಾ ಇಲ್ಲ ಈ ಸರ್ಕಾರ. ಮತ್ತು ಈಗಿನ ರೇಟ್ನೊಳಗೆ ನಮ್ಮ ವೇತನ ಎಷ್ಟಿದೆ ಅಂದರೆ 3,600 3,700 ಇದೆ. ಈ ರೇಟಲ್ಲಿ ನಮ್ಗೆ ಏನು ಸಂಬಳ ತಗೊಂಡು ನಾವು ಜೀವನ ನಡೆಸೋದು ಕಷ್ಟ ಇದೆ. ಅಡುಗೆ ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕು, ಸ್ಕೂಲ್ ನೋಡ್ಕೋಬೇಕು, ಮನೆ ಬಾಡಿಗೆ ಕಟ್ಕೋಬೇಕು, ಮತ್ತು ಗಂಡ ಇಲ್ದವರು ಇದರಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ಜೀವನ ನಡೆಸೋದು ತುಂಬ ಕಷ್ಟಕರವಾಗಿದೆ. ಹಂಗಾಗಿ ಈ ಸರ್ಕಾರ ನಮಗೆ ಗೌರವಧನ ಅಂತ ಹೇಳ್ಬಿಟ್ಟು ಏನು 12,000 ನಮಗೆ ನಿಗದಿ ಮಾಡಿ ಕೊಡಬೇಕು ಅಂತ ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ. ಮತ್ತು ಹಾಜರಾತಿ ಸಂಖ್ಯೆ ಒಳಗೆ ಅಡುಗೆಯನ್ನು ತೆಗ್ದಾಕ್ತಾ ಇದ್ದಾರೆ. ಅದನ್ನು ನಮಗೆ ತೆಗಿಬಾರ್ದು ಅಂತ ನಾವು ಕೇಳ್ತಾ ಇದ್ದೀವಿ ಸರ್ಕಾರಕ್ಕೆ. ಪಕ್ಕದ ಶಾಲೆಯಲ್ಲಿ ಸ್ಟ್ರೆಂತ್ ಇರುತ್ತೆ, ಅಲ್ಲಿ 60 ವರ್ಷ ತುಂಬಿ ಹೋಗಿರ್ತಾರೆ. ಆ ಅಡುಗೆಯವ್ರನ್ನ ಇಲ್ಲಿಗೆ ಹಾಕ್ಕೊಳ್ಳಿ ಅಂದರೆ ಹಾಕ್ಕೊಳ್ತಾ ಇಲ್ಲ. ನಾವು ಸರ್ಕಾರನೇ ಆದೇಶ ಮಾಡಿದೆ, ಅವ್ರನ್ನೇ ತೊಗೋಬೇಕು ಅಂತ ಆದೇಶ ಮಾಡಿದೆ. ಆದರೆ ಇಲ್ಲಿ ಸ್ಥಳೀಯವರು STMC ಅವ್ರು ಏನು ಮಾಡ್ತಾವ್ರೆ, ಇಲ್ಲ ನಮ್ಮ ಸ್ಥಳೀಯವರೇ ಬೇಕು ಅಂತ ಬಿಟ್ಟು ಅವರು ನಮಗೆ ಒಂಥರ ಹಿಂಸೆ ಮಾಡ್ತಾವ್ರೆ. ಮತ್ತು 60 ವರ್ಷದ 21 ವರ್ಷದಿಂದ ಕೆಲಸ ಮಾಡಿರೋರು ಅಲ್ಲಿ ಕೆಲಸಕ್ಕೆ ಇವಾಗ ವೇತನ ಜಾಸ್ತಿ ಆಗ್ತಾಯಿದೆ ಅನ್ನೋ ಟೈಮಲ್ಲಿ ಅವ್ರನ್ನ ಬಿಡುಗಡೆ ಮಾಡ್ತಾ ಇರೋದ್ರಿಂದ ನಮ್ಗೆ ಅಲ್ಲಿ ಕೆಲಸ ಕೊಡಿಸಿ ಅಂತ ಕೇಳ್ತಾ ಇದ್ದೀವಿ. ಮತ್ತು ಇನ್ನೊಂದು ನಿವೃತ್ತಿ ಹೊಂದಿರೋರಿಗೆ ಕೇಳಿದ್ದೇವೆ, ಅದನ್ನು ಜಾರಿ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಮತ್ತು ಶಾಲೆಯಲ್ಲಿ ಒಂದು ಶಾಲೆಯಲ್ಲಿ 2 ಅಡುಗೆ ಕಡ್ಡಾಯವಾಗಿ ಇರಬೇಕು ಅಂತ ನಾವು ಅದನ್ನು ಕೇಳ್ತಾ ಇದ್ದೀವಿ ಸರ್ಕಾರಕ್ಕೆ. ಮತ್ತು ಬೇಸಿಗೆ ಮತ್ತು ದಸರಾ ರಜೆ ಒಳಗೆ ನಮಗೆ ವೇತನ ನೀಡ್ತಾ ಇಲ್ಲ, ಅದು ಕೂಡ ಕೊಡಬೇಕು ಅಂತ ನಾವು ಅಡುಗೆ ಮಾರ್ಚ್ 31ರಲ್ಲಿ ನಮ್ಮನ್ನು ಏನು ಮಾಡ್ತಾರೆ, ಬಿಡುಗಡೆ ಮಾಡ್ತಾರೆ. ನೀವು ಈ ವರ್ಷ ತೆಗೆದುಬಿಟ್ಟು ಮತ್ತೆ ನಮಗೆ ಜೂನ್ 1ಕ್ಕೆ ಮತ್ತೆ ನಮ್ಮನ್ನು ಜಾಯಿನ್ ಮಾಡ್ಕೊತಾರೆ. ಅದನ್ನು ನಮಗೆ ಬಿಡುಗಡೆ ಮಾಡಬೇಕು, ಅದನ್ನು ಇದು ಮಾಡಬಾರ್ದು ಅಂತ ನಾವು ಕೇಳ್ತಾ ಇದ್ದೀವಿ. ಬಿಸಿ ಊಟ ಯೋಜನೆ ಖಾಸಗೀಕರಣ ಅಂದರೆ ಇಷ್ಟು ದಿನ ಹೆಡ್ ಮಾಸ್ಟ್ರಿಗೂ ಮತ್ತು ಮುಖ್ಯ ಅಡುಗೆಯವ್ರಿಗೆ ಜಾಯಿಂಟ್ ಅಕೌಂಟ್ ಇತ್ತು. ಈಗ ಸರ್ಕಾರ ಏನು ಘೋಷಣೆ ಮಾಡಿದೆ ಅಂದರೆ STMC ಅವ್ರಿಗೂ ಮತ್ತು ಮುಖ್ಯ ಶಿಕ್ಷಕರಿಗೆ ಅದನ್ನು ಜಂಟಿ ಖಾತೆ ತೆಗಿಬೇಕು ಅಂತವ್ರೆ. ಜಂಟಿ ಖಾತೆ ನಮಗೆ ಬೇಡ ಅದು. ಯಾಕೆಂದರೆ ಇವಾಗ ನಮ್ಮನ್ನು ಈಗಲೇ ನಮ್ಮ ಗೌರ್ಮೆಂಟ್ ಸಂಬಳ ಕಡಿಮೆ ಕೊಡ್ತಾ ಇರೋದ್ರಿಂದ ಇವಾಗ ನಮ್ಮದೇನು ಅಲ್ಲಿ ಒಂದು ಸೈನ್ ಕೂಡ ಇಲ್ಲ ಅಂದರೆ ನಮ್ಮನ್ನು ಯಾವ ರೀತಿ ಬಳಸ್ಕೊತಾರೆ ಅಂತ ನಾವು ಹೇಳೋಕ್ಕಾಗಲ್ಲ. ಹಂಗಾಗಿ ನಮಗೆ ಅದೊಂದು ಇದು ಮಾಡಬೇಕು. ಬಿಸಿ ಊಟ ನೌಕರರನ್ನು D ಗ್ರೂಪ್ ನೌಕರರೆಂದು ಪರಿಗಣಿಸಬೇಕು. ಅಂಗನವಾಡಿ ನೌಕರ ಸಂಘದಿಂದ ಏನು ನೀವು ಜಂಟಿಯಾಗಿ ಇವತ್ತು ನಮ್ಮ ಸುಮಾರು 9 ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ನೀವೆಲ್ಲರೂ ಇವತ್ತು ಮನವಿಯನ್ನು ಕೊಟ್ಟಿದ್ದೀರಾ. ಇದನ್ನು ನಮ್ಮ ತಾಲೂಕು ಪಂಚಾಯತಿ ಮುಖಾಂತರ ಮತ್ತು ಜಿಲ್ಲಾಧಿಕಾರಿಗಳಿಗೆ ಸರ್ಕಾರದ ಹಂತಕ್ಕೆ ಕಳಿಸಲಿಕ್ಕೆ ನಾವು ಕ್ರಮವನ್ನು ವಹಿಸ್ತೀವಿ ಅಂತ ನನ್ನ ಸಾಹೇಬ್ರ ಪರವಾಗಿ ಹೇಳ್ತೀನಿ. ಸಂಗಾತಿಗಳೇ, ಏನು ನಮ್ಮ ಸಂಘದ ಸದಸ್ಯರ ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ನಾವು PO ಪಂಚಾಯತಿ ತಾಲೂಕ್ ಪಂಚಾಯತಿ ಮುಖಾಂತರ ನಾವು ಮನವಿ ಪತ್ರನ ಸಲ್ಲಿಸಲಿಕ್ಕೆ ಬಂದಿದ್ವಿ. ಆದರೆ ನಮ್ಮ EO ಸಾಹೇಬರು ಇಲ್ಲದ ಕಾರಣ ಮತ್ತೊಬ್ಬ ಮ್ಯಾನೇಜರ್ ಸರ್ರು ಬಂದು ನಮ್ಮ ಎಲ್ಲ ಮನವಿಗಳನ್ನು ಸ್ವೀಕರಿಸಿದ್ದಾರೆ. ಅವರಿಗೆ ನಮ್ಮ ಸಂಘಟನೆಯ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು. ಈ ಒಂದು ಹೋರಾಟ